ಸರಗೂರು ತಾಲೂಕಿನ ಪಟ್ಟಣದ 3ನೇ ವಾರ್ಡ್ನಲ್ಲಿ ಮಳೆಯಿಂದ ಮನೆ ಕುಸಿದು ಬಿದ್ದಿದ್ದು ಪರಿಣಾಮವಾಗಿ ಮನೆಯಲ್ಲಿದ್ದ ವ್ಯಕ್ತಿಯೊಬ್ಬರಿಗೆ ಗಾಯಗಳಾಗಿದ್ದು ಗಾಯಾಳುಗಳು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಪಟ್ಟಣದಲ್ಲಿ 15 ದಿನಗಳಿಂದ ಸುರಿದ ಮಳೆಯಿಂದಾಗಿ ಮನೆಯ ಗೋಡೆ ಮತ್ತು ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮನೆ ಗೋಡೆಗಳು ಕುಸಿತಗೊಳ್ಳುವುದನ್ನು ತಪ್ಪಿಸಲು ಈ ಕುಟುಂಬದ ಸೋಮಯ್ಯನವರು ಗೋಡೆಗೆ ಮರವನ್ನು ಬೆಂಬಲವಾಗಿ ನೀಡಲು ಮುಂದಾಗಿದ್ದಾರೆ. ಈ ವೇಳೆ ಗೋಡೆ ಕುಸಿದು ಸೋಮಯ್ಯನವರ ಕಾಲಿಗೆ ಗಾಯವಾಗಿದೆ ಎಂದು ತಿಳಿದು ಬಂದಿದೆ. ಗೋಡೆ ಕುಸಿದ ಪರಿಣಾಮ ಮನೆಯಲ್ಲಿದ್ದವರೆಲ್ಲರೂ ರಾತ್ರಿ ಇಡೀ ಅಂಗಳದಲ್ಲಿ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಈ ಬಗ್ಗೆ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆ ಅಧ್ಯಕ್ಷ ಕಲ್ಲಂಬಾಳು ನಾಗಣ್ಣ ಪ್ರತಿಕ್ರಿಯಿಸಿ, ತಕ್ಷಣವೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಮಳೆ ಹಾನಿಯಾಗಿದೆ ಒಂದು ವಾರದಿಂದ. ಸರಿ, ಮನೇಲೆ ಇನ್ನು ಬೇರೆ ಈ ಮನೆ ಬಿಟ್ಟರೆ ಅವ್ರಿಗೆ ವಾಸ ಇರೋಕ್ಕೆ ಬೇರೆ ಮನೆ ಇಲ್ಲ. ಹಂಗಾಗಿ ಅವ್ರು ಇದೇ ಮನೆ ವಾಸ ಇದ್ರು. ಬೆಳಗ್ಗೆ ಎದ್ದು ಮನೆ ನೈಟ್ ಎಲ್ಲ ತುಂಬ ತೊಂದರೆ ಆಗಿದೆ. ಹೊರಗಡೆನೇ ಇದ್ದು ಜಾಗರಣೆ ಮಾಡ್ಕೊಂಡು ಹೊರಗಡೆನೇ ಅವರೇ. ಪುನಃ ಬೆಳಗಿನ ಎದ್ದು ಆದಮೇಲೆ ಪೊಲೀಸ್ ಎಲ್ಲ ಕೊಡೋಕೆ ಹೋಗೋರೆ. ಆ ಸಂದರ್ಭದಲ್ಲಿ ಅವ್ರಿಗೆ 3ನೇ ವಾರ್ಡು ಸರಗೂರು ಅವ್ರಿಗೆ ತುಂಬ ನೋವಾಗಿದೆ. 9 ಇಂಚ್ ಆಪರೇಷನ್ ಆಗಿದೆ. ದಯಮಾಡಿ ಸರ್ಕಾರದ ಮಟ್ಟದಿಂದ ಅವ್ರಿಗೆ ಏನು ಸವಲತ್ತಿದೆ ದಯಮಾಡಿ ಅದನ್ನೆಲ್ಲ ಧರಿಸ್ಕೊಡ್ಬೇಕು. ಜೊತೆಗೆ ಅವ್ರಿಗೆ ಈಗೇನು ಪ್ರಕೃತಿ ಕೋಪದಡಿ ಮನೆ ಹಾನಿಯಾಗಿದೆ ಅದು ಮನೆ ಕೊಡಿಸ್ಕೊಡ್ಬೇಕು ಅಂತ ನಾವು ಸರ್ಕಾರ ಮಟ್ಟದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಗಾಯಾಳು ಸೋಮಯ್ಯ ಮಾತನಾಡಿ, ಮನೆಯ ಗೋಡೆ ಕುಸಿತಗೊಂಡಿದ್ದು ನಮಗೆ ಸೂರು ಇಲ್ಲದಂತಾಗಿದೆ. ಮನೆಯ ಗೋಡೆ ಮತ್ತು ಮೇಲ್ಛಾವಣಿ ಕೂಡ ಕುಸಿದು ಬಿದ್ದಿದೆ. ಘಟನೆಯಲ್ಲಿ ಗಾಯಗೊಂಡ ನನ್ನನ್ನು ಅಕ್ಕಪಕ್ಕದ ಮನೆಯವರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸರ್ಕಾರದವರು ನಮಗೆ ಪರಿಹಾರ ನೀಡಬೇಕಿದೆ. ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು, ವಯಸ್ಸಾದವರು, ಹಿರಿಯರು ಇದ್ದಾರೆ. ಅವರೆಲ್ಲರೂ ಮನೆಯಿಂದ ಹೊರಗೆ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ವರದಿ ಚಂದ್ರ ಹಾದನೂರು. ರಾತ್ರಿ ಗೋಡೆ ಎಲ್ಲ ಮನೆ ಎಲ್ಲ ಗಡಗಡ ನಡುಗ್ತಾ ಇತ್ತು. ಅದು ನಡುಗ್ತಾ ಇರೋ ಗಂಟೆ ನಾವು ಹೆದರ್ಕೊಂಡು ಹೊರಗಡೆ ಬಂದು ಇಲ್ಲೇ ಇದ್ದು ಬೆಳಗ್ಗೆ ಮಂಟ್ಕೊಂಡ್ಬಿಡ್ತಲ್ಲ ತಪ್ಪ. ನಾನು ಪೋಲ್ಸ್ ಕೊಡಕ್ಕೆ ಹೋದಾಗ ಅದು ಬಂದು ಕಾಲ್ಗೆ ಇದಾಯಿತು, ಲೇಟ್ ಆಯಿತು.